ಏಷ್ಯಾದ ಅತಿದೊಡ್ಡ ಸರ್ವಋತು ಮೀನುಗಾರಿಕಾ ಬಂದರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮಲ್ಪೆ ಬಂದರಿನಲ್ಲಿ ಮೀನುಗಾರರ ಅನುಕೂಲಕ್ಕಾಗಿ ಸುಮಾರು 12 ವರ್ಷಗಳ ಹಿಂದೆ ನಿರ್ಮಿಸಲಾದ ಶೌಚಾಲಯಗಳು ಇಂದಿಗೂ ಬಳಕೆಗೆ ಲಭ್ಯವಾಗದೆ ನಿರುಪಯುಕ್ತವಾಗಿ ಬಿದ್ದಿವೆ. ಮಹಿಳಾ ಮೀನುಗಾರ್ತಿಯರಿಗಾಗಿ ನಿರ್ಮಿಸಿದ ವಿಶ್ರಾಂತಿ ಕೊಠಡಿಯು ಪಾಳು ಬಿದ್ದಿದ್ದು ಮೂಲ ಸೌಕರ್ಯಗಳ ಕೊರತೆ ಬಗ್ಗೆ ಮೀನುಗಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೀನುಗಾರಿಕೆ ಇಲಾಖೆಯು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ 2 ಶೌಚಾಲಯಗಳನ್ನು ನಿರ್ಮಿಸಿದ್ದರೂ ಅವುಗಳನ್ನು ನಿರ್ವಹಿಸಲು ಸಿಬ್ಬಂದಿಯನ್ನು ನೇಮಿಸದ ಕಾರಣ ಸಾರ್ವಜನಿಕ ಬಳಕೆಗೆ ತೆರೆಯಲಾಗಿಲ್ಲ ಎಂದು ಮೀನುಗಾರರು ದೂರಿದ್ದಾರೆ. ಮಸ್ತ್ ಜನ ಬೇಲೆ ಮಾಡ್ತಾರೆ. ಆಗಲೇ ಬಂದು ಟಾಯ್ಲೆಟ್ದ ವ್ಯವಸ್ಥೆ ಇದ್ದು ನೀರ್ದ ವ್ಯವಸ್ಥೆ ದಾಲಜ್ಜಿ ಬೊಕ್ಕ ಮೂಲ ವ್ಯವಸ್ಥೆ ಮಲ್ದೇರಿ ಅವುಲ ಅನುಕೂಲ ಆಪಿಲಕ ಮಲ್ದೆ ಪೂರ ಬಂದು ಬಿಡ್ದು ಪಾಲು ಬಿಡ್ದು ಅಂಚದು ಬೊಕ್ಕ ನಮ್ಮ ಮೀನುಗಾರಿಕಾ ನಿರ್ದೇಶಕರಿಬ್ಬರು ಮನವಿ ಕೊಡ್ತಾ ಆರು ಮನವಿನ ಸ್ವೀಕರಿಸಿದ್ದಾರೆ. ಅವು ಆಪೂಜಿ ಬಂದೇ ಮಲ್ತಾರೆ ಬೊಕ್ಕ ನಿರ್ದೇಶಕರಿಗೆ ಮೀನುಗಾರಿಕಾ ನಿರ್ದೇಶಕರಿಗೆ ಮಾಹಿತಿದ ಕೊರತೆ ಉಂಟು. ಅಂಚದು ಓವು ಬೇಲೆಲ್ಲ ನಡತೊಂದಿಜ್ಜಿ ಪೂರ ಬಂದು ಬಿಡ್ದು ವಿಶ್ರಾಂತಿ ಒಂದು ಮೂಲೊಂಜಿ ಮಲ್ದೇರು ಅವಳು ಬಂದು ಬಿಡ್ದು ಬೊಕ್ಕ 1 ಲಕ್ಷ ಲೀಟ್ರ್ ನೀರದ ವ್ಯವಸ್ಥೆ ಮಲ್ದೇರು ಅವೆಲ್ಲ ಸಮಕಟ್ಟು ಮಲ್ತೊಂದಿಜ್ಜಿ ಪೂರ ಬಂದು ಪೂರ ಇಂದು ಮಲ್ತದ್ದು ಬಂದು ಬಿಡ್ದು ಪೂರ ನೀರು ಬರ್ರೆಗಾವಡು ಈ ನಾವು ಅರೆಗಾಲಕ್ಕೂ ನಮಗೆ ನೀರು ಮಸ್ತ್ ಸಮಸ್ಯೆ ಕರ್ರೆಗೆ ನೀರು ಇಚ್ಚಿ ಅಲ್ಲಿ ಸಂತೋಷ ಮತ್ತು ಬೆಳ್ಳಿಗುಡ ಒಂದು ನೀರು ವ್ಯವಸ್ಥೆ ಮಲ್ತೇವೆ. ಅಲ್ಲಿ ಮಸ್ತ್ ಜನ ಬಾಡ್ಲು ನೀರು ಬರ್ಸೋ ಬೊಕ್ಕ ಒಲ್ಲೊಂದು ನೀರು ಬರ್ಬೇಕು ವ್ಯವಸ್ಥೆ ಇತ್ತು ಮೂಲಿ ಇಲ್ಲಗೆ ಹೋದ ನೀರು ಬರ್ದು ಬರೋದು ಅಂಚಿನ ವ್ಯವಸ್ಥೆ ಪೂರ ಅನನುಕೂಲ ಆಗ್ತದೆ. ವ್ಯವಸ್ಥೆ ಪೂರ ಉನ್ಮಲ್ದೇರಿ ಟಾಯ್ಲೆಟ್ ಪೂರ ಓಪನ್ ಆಗ್ತದೆ ಅಲ್ಲೇ ಬಂದು ಬಿಡ್ತಾನೆ ಅವೇನು ಓಪನ್ ಮಲ್ತೊಂದಿತ್ತು ನಾನಂಡಲ ನನ್ನ ಸೀಸನ್ಗೆ ಉನ್ಮಲ್ಕೊಂಡು ಆ ನಿರ್ದೇಶಕ ಕೇನು ಅರೆಗೆ ಮಸ್ತ್ ಅರಡ ಪೂರ ಸಂಘ ಸಂಸ್ಥೆಗಳು ಮನವಿ ಬರ್ತಾರೆ ಆರು ಉನ್ಮಲ್ ತಂದಿತ್ತು ರೆಸ್ಪಾನ್ಸ್ ಮಲ್ತೊಂದಿತ್ತು. ಮಲ್ಪೆ ಬಂದರಿನಲ್ಲಿ ಪ್ರತಿದಿನ ಸುಮಾರು 700 ಮೀನುಗಾರಿಕಾ ದೋಣಿಗಳು ಮೀನು ಇಳಿಸುತ್ತಿದ್ದು ಸಾವಿರಾರು ಮೀನುಗಾರರು ಮತ್ತು ಕಾರ್ಮಿಕರು ಇಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಆದರೆ ಶೌಚಾಲಯದ ಸೌಲಭ್ಯ ಇಲ್ಲದ ಕಾರಣ ಅವರು ಕಿಲೋಮೀಟರ್ಗಳಷ್ಟು ದೂರ ತೆರಳಿ ಶೌಚಾಲಯ ಬಳಸಬೇಕಾದ ಅನಿವಾರ್ಯತೆ ಎದುರಿಸುತ್ತಿದ್ದಾರೆ ಎನ್ನುತ್ತಾರೆ ಮಲ್ಪೆ ಕನ್ನಿ ಮೀನುಗಾರರ ಸಂಘದ ಅಧ್ಯಕ್ಷ ದಯಾಕರ ಸುವರ್ಣ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 2 ಟಾಯ್ಲೆಟ್ಗಳನ್ನು ಕಟ್ಟಿಸಿದ್ದಾರೆ. ಅದು ಕಟ್ಟಿಸಿ ಇವತ್ತು 12 ವರ್ಷ ಆದರೂ ಅದು ಬಿರುಕೆಲ್ಲ ಬಿಟ್ಟಿದೆ. ಈಗ ಅದನ್ನೊಂದು ಚಾಲನೆ ಮಾಡಲಿಕ್ಕೆ ಅಂದರೆ ಸಾರ್ವಜನಿಕರಿಗೆ ಮೀನುಗಾರರೆಲ್ಲ ಇಲ್ಲಿ ಒಂದು 700 ಬೋಟಲ್ಲಿ ಮೀನು ಕಾಲಿಗ್ತದೆ. ಸುಮಾರು ಒಂದು 600-700 ಬೋಟ್ ಈ ಭಾಗದಲ್ಲಿ ಮೀನು ಖಾಲಿ ಮಾಡೋದು ಈ ಥರ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಮತ್ತು ಅದಲ್ಲದೆ ಇಲ್ಲಿ ಕೆಲವು 100 ಅಂಗಡಿಗಳಿವೆ. ಇಲ್ಲಿ ನಮಗೆ ಮೀನು ಖಾಲಿ ಮಾಡಿ ಮನೆ ಆಚೆ ಹೋಗುವಾಗ ಟಾಯ್ಲೆಟ್ಗೆ ಹೋಗಲಿಕ್ಕೆ ಅದು ಇನ್ನೂ ಕೂಡ ಆರಂಭ ಆಗಲಿಲ್ಲ. ಇನ್ನೂ ಕೂಡ ಅದು ಹಾಗೆ ಇದು ನಾವು ಸಾರ್ವಜನಿಕರು ಎಷ್ಟು ಹೇಳಿದರು ಅದರ ಬಗ್ಗೆ ಮೀನುಗಾರಿಕೆ ಇಲಾಖೆಯವರಿಗೆ ನಾವು ಕೇಳಿದರೆ ನಾವು ಎರಡೆರಡು ಸಾರಿ ನಾವು ಇದಕ್ಕೆ ಕಳಿಸಿದ್ದೇವೆ ಬೆಂಗಳೂರಿಗೆ ಅದರ ಪ್ರೊಫೆಸರ್ ಅದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಇದು ಜನ ಕೊಡಿ ಅಂತ. ಆದರೂ ಇಷ್ಟರವರೆಗೂ ಅದನ್ನೇ ಮಾತನ್ನು ಹೇಳ್ತಾರೆ ವಿನ ಅದನ್ನು ಓಪನ್ ಮಾಡಿ ಮೀನುಗಾರರಿಗೆ ಉಪಯೋಗಕ್ಕೆ ಇನ್ನೂ ಕೂಡ ಕೊಡಲಿಲ್ಲ. ಈಗ ಮುಂದಿನ ದಿನದಲ್ಲಿ ನಮಗೆ ಆದಷ್ಟು ಬೇಗ ಅದು 2 ಟಾಯ್ಲೆಟನ್ನು ಅದನ್ನು ದುರಸ್ತಿಪಡಿಸಿ ಅದು ಈಗ ಬಂದು ಇದ್ದು 10-12 ವರ್ಷದಿಂದ ಬಂದು ಇದೆಲ್ಲ ಇದಾಗಿದೆ. ಅದನ್ನೊಂದು ಸರಿ ಮಾಡಿ ಆದಷ್ಟು ಬೇಗ ಮೀನುಗಾರರಿಗೆ ಒಂದು ಸ್ನಾನ ಮಾಡಲಿಕ್ಕೆ ಅಥವಾ ಒಂದು ಬಾತ್ರೂಮ್ಗೆ ಹೋಗಲಿಕ್ಕೆ ಒಂದು ಇದನ್ನು ಮಾಡಿಕೊಡ್ಬೇಕಂತ ನಾವು ಮೀನುಗಾರರ ಪರವಾಗಿ ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಕೂಡಲೇ ಇದರ ಬಗ್ಗೆ ಕ್ರಮ ತಗೊಂಡು ಇದನ್ನು ಆದಷ್ಟು ಬೇಗ ಇದು ಉದ್ಘಾಟನೆ ಆಗಿ ಕೂಡ ತುಂಬ ಸಮಯ ಆಯಿತು. ಮೀನುಗಾರ ಸಚಿವರ ನೇತೃತ್ವ ಉದ್ಘಾಟನೆಯಾಗಿಯೇ ಇನ್ನೂ ಕೂಡ ಅದು ಹಾಗೇ ಉಂಟು. ಶೌಚಾಲಯಗಳ ನಿರ್ವಹಣೆಗಾಗಿ ಸಿಬ್ಬಂದಿಯನ್ನು ನೇಮಿಸುವಂತೆ ಮೀನುಗಾರಿಕೆ ಇಲಾಖೆಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಜನಪ್ರತಿನಿಧಿಗಳು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ಎಂದು ಮೀನುಗಾರರು ದೂರಿದರು. ಕುಡಿಯುವ ನೀರಿನ ಟ್ಯಾಂಕ್ ಕೂಡ ದುಸ್ಥಿತಿಯಲ್ಲಿದ್ದು ನಿರ್ಮಿಸಲಾದ ಮೂಲಸೌಕರ್ಯಗಳು ನಿರ್ವಹಣೆಯ ಕೊರತೆಯಿಂದ ಹಾಳಾಗ್ತಾ ಇವೆ. ಹಾಗಾಗಿ ಕೂಡಲೇ ಶೌಚಾಲಯಗಳನ್ನು ದುರಸ್ತಿಗೊಳಿಸಿ ಅವುಗಳ ನಿರ್ವಹಣೆಗೆ ಸಿಬ್ಬಂದಿಯನ್ನು ನೇಮಿಸಬೇಕು. ಸಾಧ್ಯವಾಗದಿದ್ದರೆ ಸ್ಥಳೀಯರಿಗೆ ಟೆಂಡರ್ ಮೂಲಕ ನಿರ್ವಹಣೆಯ ಜವಾಬ್ದಾರಿ ವಹಿಸಬೇಕು ಎಂದು ಮೀನುಗಾರರು ಆಗ್ರಹಿಸಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಯತ್ತ ತಕ್ಷಣ ಗಮನ ಹರಿಸಬೇಕು ಎಂದು ಆಗ್ರಹಿಸಿದ್ದಾರೆ.
ಅವೇನು ಐನಾತ್ ಬೇಕಾ ದುರಸ್ತಿ ಮಲ್ತೆ 2 ಬಾತ್ರೂಮ್ ಎಲ್ಲ ಬಂದುಂಟು ಅಂಚಿಡು ಒಂಜಿ ಮಹಿಳಾ ವಿಶ್ರಾಂತಿ ಗೃಹ ಮಲ್ತೆ ರೌಲ ಬಂದುಂಟು